ಪಡುಬಿದ್ರಿಯ ಕಲ್ಲಟ್ಟೆ ಬಳಿ ನಿರ್ಮಾಣ ಹಂತದಲ್ಲಿರುವ ಅಣೆಕಟ್ಟು ಹಾಗೂ ಸೇತುವೆ ಕಾಮಗಾರಿಯ ವೇಳೆ ಗುತ್ತಿಗೆದಾರರ ನಿರ್ಲಕ್ಷ್ಯ ತೋರಿದ್ದರ ಪರಿಣಾಮ ಕೃಷಿ ಭೂಮಿ ಸಹಿತ ಸುತ್ತಲ ಮನೆಗಳಿಗೆ ಕೃತಕ ನೆರೆ ಭೀತಿ ಎದುರಾದ ಬಗ್ಗೆ ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ನಿವಾಸಿ ಶಂಕರ್ ಪೂಜಾರಿಯವರು ಮಾತನಾಡಿ, ಸೇತುವೆ ನಿರ್ಮಾಣದ ಸಂದರ್ಭ ಪಿಲ್ಲರ್ ನಿರ್ಮಾಣಕ್ಕೆ ಅಡ್ಡಿಯಾಗದಂತೆ ಕಾಮಿನಿ ಹೊಳೆ ನೀರಿಗೆ ದಂಡೆ ಕಟ್ಟಿ ನೀರನ್ನು ತಡೆದಿದ್ರು. ಇದೀಗ ಆಮೆಗತಿಯಲ್ಲಿ ಸಾಗಿದ ಕಾಮಗಾರಿ ಈ ಬಾರಿ ಮುಗಿಯುವಂತೆ ಕಾಣುತ್ತಿಲ್ಲ. ಮಳೆ ನೀರು ಸರಾಗವಾಗಿ ಹರಿದು ಹೋಗುವುದಕ್ಕಾಗಿ ಹೊಳೆಗೆ ಹಾಕಲಾದ ದಂಡೆಯನ್ನ ಸಂಪೂರ್ಣ ತೆರವು ಮಾಡಬೇಕಾದ ಗುತ್ತಿಗೆದಾರ ಅರೆಬರಿಯಾಗಿ ತೆರವುಗೊಳಿಸಿದ್ದರಿಂದ ಸಣ್ಣ ಪ್ರಮಾಣದಲ್ಲಿ ಬಂದ ಮಳೆಯ ನೀರೇ ಹರಿದು ಹೋಗುತ್ತಿಲ್ಲ. ಈ ಬಗ್ಗೆ ಗುತ್ತಿಗೆದಾರರ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಸ್ಥಳೀಯಾಡಳಿತ ಹಾಗೂ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಮುಂದೆ ಸಂಭವಿಸಬಹುದಾದ ಅನಾಹುತ ತಪ್ಪಿಸುವಂತೆ ಆಗ್ರಹಿಸಿದ್ದಾರೆ. ಕರ್ನಾಟಕ ಸರ್ಕಾರದ ವತಿಯಿಂದ ಕುಂದಾಪುರ ಮೂಲದ ಸುನೀತ್ ಹೆಗ್ಡೆಯವರು ಈ ಕಲ್ಲಟ್ಟೆ ಕಿಂಡಿ ಅಣೆಕಟ್ಟು ಮೊದಲಿಟ್ಟು ಇಲ್ಲಿ ಸೇತುವೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಫುಲ್ಲು ಕಾಂಟ್ರಾಕ್ಟ್ ಅವರದ್ದು. ನಮ್ಮದು ಬಹುಕಾಲದ ಬೇಡಿಕೆ ಇದ್ದು ಬ್ರಿಡ್ಜ್ ಆಗಲಿಕ್ಕೆ, ಆದರೆ ಅವರು ಕಾಂಟ್ರಾಕ್ಟರ್ ಅರೆಬರಿ ಕೆಲಸವನ್ನು ಮಾಡಿ ಇಲ್ಲಿ ಯಾವುದನ್ನು ಸರಿಯಾಗಿ ಮಾಡಲಿಲ್ಲ. ಈ ಬ್ರಿಡ್ಜ್ ನಿರ್ಮಾಣವಾಗುವ ಉತ್ತರ ಮತ್ತು ದಕ್ಷಿಣಕ್ಕೆ 2 ಮಣ್ಣಿನ ದಂಡೆಯನ್ನು ಹಾಕಿ ಅದನ್ನೀಗ ತೆರವುಗೊಳಿಸದೆ ನಮಗೆ ಕೃಷಿಕರಿಗೆ ಮತ್ತು ನದಿ ತೀರದ ಮನೆಗಳಿಗೆ ತುಂಬ ಅನಾಹುತ ಆಗುತ್ತುಂಟು. ಏಕೆಂದರೆ ಇಷ್ಟರವರೆಗೆ ಅರೆಬರಿ ಮಳೆ ಬಂದದ್ದು, ಇನ್ನು ಜಾಸ್ತಿ ಮಳೆ ಬಂದಾಗ ಈ ಮಣ್ಣು ಇದ್ದರೆ ನಮಗೆ ಇಲ್ಲಿ ನೆರೆ ಭೀತಿ ಜಾಸ್ತಿ ಇರ್ತದೆ. ಆದ್ದರಿಂದ ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಪಂಚಾಯತ್ನವರು ಇದರ ಮೇಲೆ ಶೀಘ್ರ ಅವರಿಗೆ ತಿಳುವಳಿಕೆ ಹೇಳಿ ಆದಷ್ಟು ಬೇಗ ಈ ಮಣ್ಣನ್ನು ತೆರವುಗೊಳಿಸಬೇಕಾಗಿ ನಮ್ಮ ಕಳಕಳಿಯ ವಿನಂತಿ. ರೈತರ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಈ ಕಾಮಗಾರಿಯನ್ನು ಬಂದು ಜಿಲ್ಲಾಡಳಿತದವರು ಬಂದು ಇಲ್ಲಿ ವೀಕ್ಷಿಸಿದರೆ ಅವರಿಗೆ ಸರಿಯಾಗಿ ಮನದಟ್ಟಾಗ್ಬೋದು. ಈ ಮಣ್ಣನ್ನು ಯಾವತ್ತು ನಾವು ಹೇಳಿದ್ದೇವೆ ಮಣ್ಣು ತೆಗೆಸಿ, ಇಲ್ಲಿ ಮಳೆ ಬಂದರೆ ಮತ್ತೆ ಇಲ್ಲಿ ನೆರೆಯಲ್ಲಿ ಆಗುವುದಿಲ್ಲ ಅಂತ, ಆದರೆ ಅವರು ಬೇಜವಾಬ್ದಾರದಿಂದ ವರ್ತಿಸಿದರೆ ಈ ಮಣ್ಣನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕಾಗಿ ನನ್ನ ಕಳಕಳಿಯ ವಿನಂತಿ.